ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ಭಜನಾ ಮಂಡಳಿ ಪರೀಕಾ ಆಶ್ರಯದಲ್ಲಿ ಬಲೆ ಕೆಸರಡು ಗೊಬ್ಬುಗ ವಿನೂತನ ಗ್ರಾಮೀಣ ಕ್ರೀಡಾಕೂಟವನ್ನು ಪರೀಕಾ ಅರಮನೆಯ ಬಾಕ್ಯಾರು ಗದ್ದೆಯಲ್ಲಿ ಭಾನುವಾರ ಆಯೋಜಿಸಲಾಗಿತ್ತು. ಗ್ರಾಮದ ನೂರಾರು ಮಂದಿ ಕೆಸರಿನ ಮೈದಾನದಲ್ಲಿ ನಡೆದ ವಿವಿಧ ಸಾಂಪ್ರದಾಯಿಕ ಕ್ರೀಡಾಕೂಟಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಸಂಭ್ರಮಿಸಿದರು. ಪುರುಷರು, ಮಹಿಳೆಯರು ಹಾಗೂ ಮಕ್ಕಳಿಗೆ ಪ್ರತ್ಯೇಕವಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಸಾರ್ವಜನಿಕರಿಗಾಗಿ ನಿಧಿ ಶೋಧನೆ ಎಂಬ ವಿನೂತನ ಸ್ಪರ್ಧೆಯೂ ನಡೆಯಿತು. ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟೀಕೆ ಅವರು ಕುಟುಂಬ ಸಮೇತರಾಗಿ ಪಾಲ್ಗೊಂಡರು. ಈ ವೇಳೆ ಅವರು ಹುಲಿ ಕುಣಿತಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಜಿಲ್ಲಾಧಿಕಾರಿಗಳೊಂದಿಗೆ ಗ್ರಾಮಸ್ಥರು ಹೆಜ್ಜೆ ಹಾಕಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದರು. ಈಗ ಎಲ್ಲ ನಮ್ಮ ಅರ್ಬನೈಸೇಷನ್ ನಗರೀಕರಣ ಆಗ್ತಾ ಇದೆ. ಇದರಿಂದ ನಾವು ಬಹಳಷ್ಟು ನಮ್ಮ ಮೂಲ ಸಂಸ್ಕೃತಿಯ ಜಾನಪದ ಕ್ರೀಡೆಗಳಾಗಲಿ ಲೈಫ್ ಸ್ಟೈಲ್ ಆಗಲಿ ಅದರಿಂದ ಬಹಳ ದೂರ ಆಗಿದ್ದೀವಿ. ಇದನ್ನು ಒಂದು ವಾಪಸ್ ತರುವಂತಹದ್ದು ಅಷ್ಟೇ ಅಲ್ಲದೆ ಮಣ್ಣಿನ ಒಟ್ಟಿಗೆ ಇರೋ ನೇರ ಸಂಪರ್ಕ ಇಟ್ಕೊಳ್ಳೋದು ಬಹಳ ಆರೋಗ್ಯಕರವಾಗಲಿತ್ತು, ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ನಾವು ಬೇರೆ ಬೇರೆ ಕಾರಣಕ್ಕೆ ಶೂಸ್ ಹಾಕೋದು, ಚಪ್ಪಲಿ ಹಾಕೋದು, ನಮಗೆ ಈಗ ಮಣ್ಣಲ್ಲಿ ನಡೆಯೋಕ್ಕೆ ಬರೋದಿಲ್ಲ. ಮಣ್ಣಲ್ಲಿ ನಡಿಬೇಕಂದ್ರೆ ಬಹಳಷ್ಟು ಕಷ್ಟಪಡ್ತೀವಿ. ಆ ಒಂದು ಕನೆಕ್ಷನ್, ಭೂತಾಯಿ ಜೊತೆ ಒಂದು ಕನೆಕ್ಷನ್ ಇರಲಿ ಅಂತ ಈ ತರ ಒಂದು ಸಾಂಪ್ರದಾಯಿಕ ಆಟಗಳು ಇರ್ತಿತ್ತು ಹಿಂದೆ. ಇದನ್ನ ಈ ಭಜನಾ ಮಂಡಳಿಯಿಂದ ಮತ್ತೆ ಈ ಭಾಗದ ಒಂದು ಸಂಸ್ಕೃತಿನಲ್ಲಿ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬಂದಿರೋದು ಬಹಳ ಸಂತೋಷದ ವಿಷಯ. ಸಾಮಾನ್ಯವಾಗಿ ಜಿಲ್ಲಾಧಿಕಾರಿಯನ್ನು ದೂರದಿಂದಲೇ ನೋಡುತ್ತಿದ್ದ ಗ್ರಾಮಸ್ಥರು ಈ ಬಾರಿ ಅವರೊಂದಿಗೆ ಹುಲಿ ಕುಣಿತದಲ್ಲಿ ಭಾಗಿಯಾಗಿ ಕುಣಿದು ಸಂಭ್ರಮಿಸಿದರು. ಜನರೊಂದಿಗೆ ಬೆರೆತು ಕ್ರೀಡಾಕೂಟದ ಉತ್ಸಾಹವನ್ನು ಹಂಚಿಕೊಂಡ ಜಿಲ್ಲಾಧಿಕಾರಿಯ ನಡೆ ಎಲ್ಲರ ಗಮನ ಸೆಳೆಯಿತು.